ಪಾಪ ಆಗದಿಂದ ಇರ್ಲಿಲ್ಲ ಅಲ್ವಾ, ಒಂದೊಂದು ತಕ್ಷಣ ನನ್ನ ಕೈಗೆ ಬಂದ್ಲಾಯ್ತು. ನಮಗೆ ಮನೆಗೆ ಯಾರಾದರೂ ಬಂದರೆ ಅದು ಕೂಡ ನಮಗೆ ತುಂಬ ಇಷ್ಟ ಆದವರು ಬರ್ತಾರಲ್ವಾ, ಸೊ ಆಗ ನಮಗೆ ಅವರನ್ನು ಕಳಿಸ್ಲಿಕ್ಕೆ ಇಷ್ಟ ಇಲ್ಲ. ಹಾಯ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಸೊ ಇವತ್ತು ಡೈಲಿ ಲೈಫ್ ವ್ಲಾಗ್ ಮಾಡ್ತಾ ಇದ್ದೇನೆ. ಇವತ್ತಿನ ದಿನ ಹೇಗಿರುತ್ತೆ ಆ್ಯಂಡ್ ಏನೆಲ್ಲ ಮಾಡ್ತೇನೆ ದಿನದಲ್ಲಿ, ಸೊ ಇವತ್ತಿನ ವ್ಲಾಗ್ಲಿ ನೋಡ್ಬೋದು. ಪ್ಲಸ್ ಈಗ ನಾನು ನ್ಯೂಸ್ ಓದಲಿಕ್ಕೆ ಹೊರಟು ನಿಂತಿದ್ದೇನೆ, ಅಂದರೆ 2 ನ್ಯೂಸ್ ಓದಲಿಕ್ಕೆ ಉಂಟಂತೆ. ಸೊ ಹಾಗಾಗಿ ಮೊದಲು ವರ್ಕ್ ಮಾಡ್ತಿದ್ದೆ ಅಲ್ವಾ, ಸೊ ಆ ಆಫೀಸಿಗೆ ಹೋಗಿ ನ್ಯೂಸ್ ಓದಿ ಬರಬೇಕು. ಸೊ ಈಗ ಸದ್ಯಕ್ಕೆ ಹೊರಟು ನಿಂತಿದ್ದೇನೆ, ನೋಡುವ. ಆದರೆ ಅಲ್ಲಿದ್ದು ಕೂಡ ಆಲ್ಮೋಸ್ಟ್ ಕವರ್ ಮಾಡ್ತೇನೆ ಹೇಗಿರುತ್ತೆ ಅಂತ. ಸೊ ಬನ್ನಿ, ಅದಕ್ಕೂ ಮುನ್ನ ಇವತ್ತಿನ ವ್ಲಾಗ್ ಶುರು ಮಾಡೋಣ. ಫೈನಲಿ ನಾನು ಆಫೀಸಿಗೆ ಬಂದೆ. ಸೊ ಆಲ್ಮೋಸ್ಟ್ ನಾನು ಬರದೆ ಎಷ್ಟು ಒಂದು 2-3 ತಿಂಗಳು ಆಯ್ತಾ ಅಂತ. ಮೊದಲು ಬರ್ತಾ ಇದ್ದೆ ಒಂದು ವಾರದಲ್ಲಿ 2-3 ಸಲ. ಸೊ ನನಗೆ ಮತ್ತೆ ಟೈಮ್ ಕೂಡ ಸಿಗಲಿಲ್ಲ, ಸೊ ಬರಲಿಕ್ಕೂ ಆಗಲಿಲ್ಲ. ಮತ್ತು ಫೈನಲಿ ಬಂದೆ. ಸೊ ನನಗೆ ಇಲ್ಲಿ ಏನು ಕೆಲಸ ಇರುತ್ತೆ ಅಂತ ಹೇಳಿದರೆ, ಫಸ್ಟಿಗೆ ಸ್ಕ್ರಿಪ್ಟ್ ಮಾಡ್ತೇನೆ, ಅದಕ್ಕೆ ಸ್ಲಗ್ ಮತ್ತು ಶೇರ್ ಟೆಕ್ಸ್ಟ್ ಅದೆಲ್ಲ ಮಾಡ್ತೇನೆ, ಯೂಟ್ಯೂಬಿಗೆಲ್ಲ ಅಪ್ಲೋಡ್ ಮಾಡಲಿಕ್ಕೆ ಟೆಕ್ಸ್ಟ್. ಸೊ ಫಸ್ಟ್ಲಿ ನಾನು ಸ್ಕ್ರಿಪ್ಟಿಗೆ 13 ಸ್ಕ್ರಿಪ್ಟ್ ಇತ್ತು. ಸೊ ಅದನ್ನೆಲ್ಲ ಫಾಸ್ಟಾಗಿ ಮಾಡಿಕೊಂಡು ಸೊ ನೆಕ್ಸ್ಟ್ ನ್ಯೂಸಿಗೆ ರೆಡಿ ಆಗಲಿಕ್ಕೆ ಹೋದೆ. ಸೊ ಇದು ಡ್ರೆಸ್ಸಿಂಗ್ ರೂಮ್. ಸೊ ಇಲ್ಲಿ ನಾನು ಸುಮ್ಮನೆ ಒಂದಷ್ಟು ವೀಡಿಯೋಸ್ ಮಾಡುವ ಅಂತಾಯಿತು. ಸೊ ಸ್ವಲ್ಪ ಓವರ್ ಆ್ಯಕ್ಟ್ ಮಾಡಿದ್ದೇನೆ ಗೊತ್ತಿಲ್ಲ, ಹಾಗಾಗಿ ಹೇಗಿರ್ತದೆ ಅಂತ ಹೇಳಿ ಫೈನಲ್ ಲುಕ್ಕನ್ನು ವೀಡಿಯೋ ಮಾಡಿದೆ ಅಷ್ಟೇ. ಸೊ ಇದು ಅಲ್ಲಿದೆ ಕಾಸ್ಟ್ಯೂಮ್ ಎಲ್ಲ ಅವರದೇ, ಸೊ ನಮ್ದಲ್ಲ. ಸೊ ಫೈನಲಿ ಇನ್ನು ನ್ಯೂಸ್ ಓದಲಿಕ್ಕೆ ಹೋಗುವಂಥದ್ದು. ಸೊ ನನಗೆ ನಗು ಬರ್ತುಂಟು ನನ್ನ ವಿಡಿಯೋ ನೋಡುವಾಗ. ಸೊ ಇದು ನೋಡಿ ಪ್ರಾಂಪ್ಟರ್, ಈ ಕಡೆ ಕೂತ್ಕೊಂಡು ಈ ಕಡೆ ಓದೋದು ನೋಡಿ. ಇಲ್ಲಿ ಒಂದು ಇದೆ ಅಲ್ವಾ, ಸೊ ಅಲ್ಲಿ ನ್ಯೂಸ್ ಬರ್ತಾ ಇರುತ್ತೆ, ನಾವು ಓದ್ತಾ ಹೋಗ್ತೇವೆ. ಸೊ ಇದು ನ್ಯೂಸ್ ಸಿಸ್ಟಮ್, ಹೇಗೆ ಓದೋದು ಏನು ಎತ್ತ ಅಂತ. ಬೆಳಿಗ್ಗೆ ಹೋಗಿದ್ದೆ, ಬರುವಾಗ ಮಧ್ಯಾಹ್ನ 3 ಗಂಟೆ ಸಂಜೆ ಆಗಿದೆ. 2 ನ್ಯೂಸ್ ಅಂತ ಹೇಳಿದರು, ಅಲ್ಲಿ ಹೋದ ನಂತರ 13 ನ್ಯೂಸ್ ಇತ್ತು. ಸೊ 3 ಗಂಟೆ ಕೆಲಸ ಮಾಡಿ ಬಂದೆ. ಹೀಗೆಂತ ಆಲ್ಮೋಸ್ಟ್ ಹೇಗಿದೆ ಅಂತ ನೋಡಿದ್ರಲ್ವ ನೀವು, ಅದೇ ರೀತಿ ಎದುರುಗಡೆ ಇದಿರುತ್ತೆ, ಪ್ರಾಂಪ್ಟರ್ ಇರುತ್ತೆ. ಸೊ ಅದನ್ನು ನೋಡ್ಕೊಂಡು ನಾವು ಓದೋದು, ಮತ್ತೆಂತ ಅಷ್ಟೇ ವಿಷಯ, ಬೇರೆ ಎಂತಿಲ್ಲ ನ್ಯೂಸಲ್ಲಿ. ಈಗ ಮನೆಗೆ ಬಂದೆ. ಸೊ ಇವತ್ತಿನ ತುಳು ವ್ಲಾಗ್ ಕೂಡ ಹೋಗ್ತದೆ ಇವತ್ತೇ. ಸೊ ತುಳು ವ್ಲಾಗಲ್ಲಿ ನಿಮಗೆ ಇವತ್ತು ಮದ್ದಿನ ಬಗ್ಗೆ ಹೇಳಿದ್ದಾರೆ ಅಮ್ಮ, ಕೆಲವೊಂದು ಮದ್ದು. ಅಂದರೆ ಒಂದು ನಿಮಿಷ, ಕ್ಯಾಮರಾ ಹೋಯ್ತು, ಕ್ಲಾರಿಟಿ ಹೋಯ್ತು. ಎಸ್, ಒಂದು ಮದ್ದಿನ ಬಗ್ಗೆ ಹೇಳಿದ್ದಾರೆ. ಮದ್ದು ಅಂತ ಹೇಳಿದರೆ ಈ ಸೊಂಟ ನೋವಿಗೆ ಮತ್ತು ಕೆಲವೊಂದು ಹೇಳಿದರು ಅಮ್ಮ. ಮೊನ್ನೆ ಯಾರೊಬ್ಬರು ಕಮೆಂಟ್ ಮಾಡಿದರು, ಸೊ ಅದಕ್ಕೂ ತುಳು ಬ್ಲಾಗಲ್ಲಿ ಆನ್ಸರ್ ಇದೆ ಆಯಿತಾ. ಮತ್ತೊಂದೆಂತಪ್ಪ, ಮತ್ತದೆಂತದ, ಒಟ್ಟಾರೆ ಒಂದು 2-3 ಮದ್ದಿನ ಬಗ್ಗೆ ಅಮ್ಮ ಮಾಹಿತಿ ಕೊಟ್ಟಿದ್ದಾರೆ, ತುಳುವಲ್ಲಿರೋದು. ಸೊ ಯಾರಾದರೂ ಆ ಚಾನಲ್ ಬೇಕಿತ್ತು ಅಂತ ಹೇಳಿದರೆ ಆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ. ಮತ್ತು ಅದು ಚಾನಲ್ ಹೆಸರು ವಿಜಯ ಕವಿತಾಸ್ ತುಳು ಪಾತೆರ ಕತೆ ಅಂತ ಉಂಟು, ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಕೂಡ. ಮತ್ತೆಂತ ಅಷ್ಟೇ, ಇನ್ನು ನೋಡಬೇಕು ಎಂಥ ವಿಷಯ ಸಿಗ್ತದೆ ಅಂತ. ಈಗ ಸದ್ಯಕ್ಕೆ ನನ್ನ ದೊಡ್ಡ ಬಂದಿದ್ದಾರೆ, ಯಂಗ್ ದೊಡ್ಡ ಅನಂತಾಡಿ ಅವರು. ಅವರ ಮನೆಗೆ ಹೋಗಿದ್ದನ್ನು ವ್ಲಾಗ್ ಮಾಡಿದ್ದೇನೆ ತುಂಬ ಸಲ. ಸೊ ಈಗ ಅವರು ಬಂದಿದ್ದಾರೆ ಮನೆಗೆ, ಮಗುವನ್ನು ನೋಡಲಿಕ್ಕೆ ಅಂತ ಬಂದರು. ನೋಡು, ವಿಡಿಯೋ ಕಂಟಿನ್ಯೂ ಮಾಡ್ತೇನೆ. ಪಾಪ ಆಗದಿಂದ ಇರ್ಲಿಲ್ಲ ಅಲ್ವಾ, ಒಂದೊಂದು ತಕ್ಷಣ ನನ್ನ ಕೈಗೆ ಬಂದ್ಲಾಯ್ತು. ಅಂತಲೇ ಇருந்து ಮೂತುಲಿ ಮಗ ಬಿಸಿ, ನನ್ನ ಕೈಯಿಂದ ಇಳಿಯಲಿಕ್ಕೆ ಕೇಳಿದಿಲ್ಲ ಈಗೀಗ. ನೋಡಿ, ನನ್ನ ದೊಡ್ಡ ಬಂದಿದ್ದಾರೆ. ಹೋಗ್ತೇನೆ 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 ಅಂತ ಹೇಳ್ತಿದ್ದಾರೆ. ನನ್ನ ಅಮ್ಮ ಬೇಡ 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 ಅಂತ ಹೇಳ್ತಿದ್ದಾರೆ. ಯಂಗ್ ದೊಡ್ಡ ನನ್ನದು. ಯಾವಾಗಲೂ ನಾನು ಒಬ್ಬಳೇ ನಡ್ಕೊಂಡು ಹೋಗ್ತೇನೆ. ಇವತ್ತು ನನ್ನ ಮಗಳು ಕೂಡ ಇದ್ದಾಳೆ ನೋಡಿ, ಹೇಗೆ ಆಗಿದ್ದಾಳೆ ನೋಡಿ. ಫುಲ್ ಹೆಲ್ತ್ ಇಶ್ಯೂ ಆಗಿ ಈ ಥರ ಆಗಿದ್ದಾಳೆ ಪಾಪ. ನನ್ನ ಅಮ್ಮ ಒಂದು ದೊಡ್ಡ ಬೊಟ್ಟು ಹಾಕಿದ್ದಾರೆ. ಲಚ್ಚಿ ಮೂತುಲಿ ಮೂತುಲಿ, ಓ ಓ ಮೂಲಲ್ಲೇ ಮೂಲಲ್ಲೇ ಓಡಲ್ಲ ಪೂಪುಜಿ. ಎಸ್ ಕ್ಯಾಶ್. ಸೊ
ಅದೇ ಇವತ್ತು ಜಾಸ್ತಿ ಏನು ವಿಷಯಗಳಿಲ್ಲ ಸದ್ಯಕ್ಕೆ. ಅದೇ ದೊಡ್ಡ ಇದ್ದಾರಲ್ಲ ಅವರನ್ನು ಕುತ್ಕೊಳ್ಳಿ ಅಂತ ಹೇಳ್ತಿದ್ದೇವೆ. ನಮಗೆ ಮನೆಗೆ ಯಾರಾದರೂ ಬಂದರೆ ಅದು ಕೂಡ ನಮಗೆ ತುಂಬ ಇಷ್ಟ ಆದವರು ಬರ್ತಾರಲ್ವ, ಸೊ ಆಗ ನಮಗೆ ಅವರನ್ನು ಕಳಿಸ್ಲಿಕ್ಕೆ ಇಷ್ಟ ಇಲ್ಲ. ನಿಲ್ಲಿ ಅಂತ ಹೇಳಿದ್ದು ಮೊದಲೇ, ಈಗಂತಲ್ಲ, ನಾವು ಸಣ್ಣ ವಯಸ್ಸಿನಿಂದಲೂ ಕೂಡ ಅಷ್ಟೇ. ಯಾರಾದರೂ ನಮಗೆ ತುಂಬ ಇಷ್ಟ ಆದವರು ಬಂದರೆ ಅವ್ರನ್ನ ಹೋಗ್ಲಿಕ್ಕೆ ಬಿಡೋದೇ ಇಲ್ಲ ನಾವು. ಇವತ್ತು ನಿಲ್ಲಿ, ನಾಳೆ ಹೋಗ್ಬೋದು ಹಾಗೆಲ್ಲ ಅಂತ. ಇವರ ಮನೆ ಇಲ್ಲೇ ನಮ್ಮ ಮನೆಯಿಂದ ಒಂದು 2-3 ಕಿಲೋಮೀಟರ್ ಇರ್ಬೋದು ಅಷ್ಟೇ. ಅವರ ಮಗುವನ್ನು ನೋಡಲಿಕ್ಕೆ ಅಂತ ಬಂದರು ಪಾಪ. ಹಾಸ್ಪಿಟಲ್ಗೆ ಬರಲಿಕ್ಕೆ ಆಗಲಿಲ್ಲ, ಅಜ್ಜ ಬಂದಿದ್ದರು. ಸೊ ಈಗ ದೊಡ್ಡ ಬಂದಿದ್ದಾರೆ, ಅದಕ್ಕೆ ಇಲ್ಲಿಗೆ ಬಂದರು ಅವರು ಕೆಲಸ ಆಗಿ. ಅವರು ಮೆಲ್ಕಾರ ಪಾಣೆಮಂಗಳೂರೆಲ್ಲ ಕೆಲ್ಸಕ್ಕೆ ಹೋಗ್ತಾರೆ. ಸೊ ಅಲ್ಲಿಂದ ಇಲ್ಲಿಗೆ ಬಂದರು ಪಾಪ. ಅದಕ್ಕೆ ಊಟ ಎಲ್ಲ ಆಗಿ ಈಗ ರಾತ್ರಿ ಹೋಗ್ಬೋದು ನಿಲ್ಲಿ ಅಂತ, ಮಕ್ಕಳನ್ನ ಕರ್ಕೊಂಡು ಬರ್ತೇವೆ ಅಂತ. ಅದೇ ನಾನು ಪಿಟ್ಟೆ ಅಂತ ಹೇಳ್ತಿರ್ತೇನಲ್ಲ, ಅವಳ ಅಮ್ಮ. ಸೊ ನಾನು ಮತ್ತು ಮಗು ಈಗ ಈಚೆ ಗದ್ದೆ ಆಚೆ ಬಂದಿದ್ದೇವೆ. ಇವಳು ಸ್ವಲ್ಪ ಹಠ ಮಾಡ್ತಿದ್ಲು, ಹಾಗಾಗಿ ಸ್ವಲ್ಪ ನಡ್ಕೊಂಡು ಹೋದರೆ ಅವಳು ಸ್ವಲ್ಪ ಖುಷಿ ಪಡ್ತಾಳೆ ಅಂತ ಹೇಳಿ ಇಲ್ಲಿ ಕರ್ಕೊಂಡು ಬಂದೆ. ನೋಡಿ, ಡಲ್ಲಿದ್ದಾಳೆ ಲಚ್ಚು, ಯಾವಾಗಲೂ ಆ್ಯಕ್ಟಿವ್ ಆಗಿರ್ತಾಳೆ. ಇವತ್ತು ಇನ್ನು ಸ್ವಲ್ಪ ರಿಕವರಿ ಆಗಲಿಕ್ಕೆ ಸ್ವಲ್ಪ ಟೈಮ್ ಬೇಕಾಗ್ತದೆ. ನೋಡಿ, ನಮ್ಮ ಮನೆ ಎದುರುಗಡೆ ಒಂದು ಮನೆ ಹಿಂದ್ಗಡೆ ಒಂದು ಗದ್ದೆ ಇದೆ, ತೋರಿಸ್ತೇನೆ ನೋಡಿ. ಫುಲ್ ಗ್ರೀನರಿ. ಹೇಗಿದೆ? ಲಚ್ಚು ನೋಡಿ, ಮಕ್ಕಳೆಲ್ಲ ಶಾಲೆಯಿಂದ ಬಂದರು. ನಾನು ಕೂಡ ಅದೇ ಶಾಲೆಗೆ ಹೋಗ್ತಿದ್ದೆ, ಮಾಣಿ ಗೌರ್ಮೆಂಟ್ ಸ್ಕೂಲ್. ಇನ್ನೆಲ್ಲ ಬರ್ತಾರೆ ಈ ಕಡೆ. ನಮ್ಮ ಕಡೆ ಎಂತ ಗೊತ್ತುಂಟಾ, ಇಲ್ಲಿ ತನಕ ಮಾತ್ರ ರೋಡ್ ಇರೋದು. ಇಲ್ಲಿ ತನಕ ಇದೆ ನೋಡಿ ರೋಡ್. ಈಚೆ ಎಲ್ಲ ಗದ್ದೆ ಎಲ್ಲ ದಾಟಿ ಆ ಟ್ರೈನ್ ಟ್ರ್ಯಾಕಲ್ಲೆಲ್ಲ ಹೋಗಬೇಕು ಪಾಪ. ಎಷ್ಟು ಕಷ್ಟ ಅಲ್ವಾ. ಇಲ್ಲೊಂದು ತೋಡಿದೆ, ತೋಡು. ಗೈಸ್, ಜಾಸ್ತಿ ವ್ಲಾಗ್ ಮಾಡಲಿಕ್ಕೆ ಆಗಲಿಲ್ಲ ಇವತ್ತು. ತುಳು ವ್ಲಾಗ್ ಕೂಡ ಉಂಟು, ಅದನ್ನು ಕೂಡ ನೋಡಿ ಮಿಸ್ ಮಾಡಿದೆ. ಸೇಮ್ ಡೇ ಹಾಕ್ತಿದ್ದೇನೆ, ಇವತ್ತೇ ವ್ಲಾಗ್ ಮಾಡಿ ಇವತ್ತೇ ಹಾಕ್ತಿದ್ದೇನೆ, ಇದನ್ನು ಅಪ್ಲೋಡ್ ಮಾಡ್ತಿದ್ದೇನೆ. ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಅಂತ ಹೇಳ್ತಾ, ಸೊ ನಾಳೆ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಬೈ, ಟೇಕ್ ಕೇರ್.